ನಮಸ್ಕಾರ, ಸವಿರುಚಿ ವೆಜ್ ರೆಸಿಪಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮೊಳಕೆ ಬರಿಸಿದ ಹೆಸರು ಕಾಳು ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲೇ ಕಡಾಯಿ ಇಟ್ಕೊಂಡಿದ್ದೀನಿ, ಎಣ್ಣೆ ಬಿಸಿಯಾಗಿದೆ. ಅದಕ್ಕೆ ಈಗ ಸಾಸಿವೆ ಹಾಕಿಕೊಳ್ಳೋಣ. ನಂತರ ಜೀರಿಗೆ, ಜಜ್ಜಿದ ಬೆಳ್ಳುಳ್ಳಿ, ಕರಿಬೇವು ಹಾಕಿ ಫ್ರೈ ಮಾಡಿ, ನಂತರ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಎಲ್ಲವನ್ನು ಮಿಕ್ಸ್ ಮಾಡಿ, ನಂತರ ಸ್ವಲ್ಪ ಇಂಗು ಹಾಕಿ. ಇಂಗು ಹಾಕೋದ್ರಿಂದ ಅಡಿಗೆ ರುಚಿಯಾಗಿ ಬರುತ್ತದೆ. ಆದ ಕಾರಣ ಈಗ ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೋಣ. ನಿಮಗೆ ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಿ, ಖಾರಕ್ಕೆ ಅನುಗುಣವಾಗಿ. ಈಗ ಮಿಕ್ಸ್ ಮಾಡಿ, ನಂತರ ನೆನೆಸಿದ ಶೇಂಗಾ ಕಾಳನ್ನು ಹಾಕೋಣ. ಮಿಕ್ಸ್ ಮಾಡಿದ ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಿ ಮಿಕ್ಸ್ ಮಾಡಿದ ನಂತರ ಇಲ್ಲಿ ನಾನು ಮೊಳಕೆ ಬರಿಸಿದ ಹೆಸರು ಕಾಳು ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಈಗ ಮಾಡಿಕೊಂಡ ಮಸಾಲೆಗೆ ಹಾಕಿಕೊಳ್ಳೋಣ. ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ, ಈಗ ಸ್ವಲ್ಪ ಬೆಲ್ಲ ಹಾಕೋಣ. ಬೆಲ್ಲ ಹಾಕೋದ್ರಿಂದ ಅಡುಗೆ ರುಚಿಯಾಗಿ ಟೇಸ್ಟಿಯಾಗಿರುತ್ತದೆ. ಈಗ ಮಿಕ್ಸ್ ಮಾಡಿದ ನಂತರ ಬೆಲ್ಲವನ್ನು ಸ್ವಲ್ಪ ಈ ರೀತಿ ಒಡೆದುಕೊಳ್ಳಿ, ಅಂದರೆ ಪಲ್ಯಗೆ ಎಲ್ಲ ರೀತಿಯಿಂದ ಮಿಕ್ಸ್ ಆಗುತ್ತದೆ. ಈಗ ಹುಳಿ ಹಾಕೋಣ, ಹುಣಸೆ ರಸ. ಸ್ವಲ್ಪ ಹಾಕ್ಕೊಳ್ಳಿ, ತೀರಾ ಜಾಸ್ತಿ ಹಾಕಬೇಡಿ. ಹಾಕಿ ಮಿಕ್ಸ್ ಮಾಡಿ, ಈಗ ಸ್ವಲ್ಪ ನೀರು ಸೇರಿಸಿಕೊಳ್ಳೋಣ. ತೀರಾ ನೀರು ಹಾಕೋಬೇಡಿ, ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದರೆ ಸಾಕು. ಈಗ ಮಿಕ್ಸ್ ಮಾಡೋಣ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸಿಕೊಳ್ಳೋಣ. ನೋಡಿ, ಒಂದೆರಡು ಕುದಿ ಬಂದ ನಂತರ ಆಫ್ ಮಾಡಿಕೊಳ್ಳಿ. ಈಗ ನೋಡಿ, ಪಲ್ಯ ರೆಡಿ ಆಯಿತು. ಈಗ ನೋಡಿ, ಎಲ್ಲ ನೀರು ಹೋಗಿದೆ, ಈ ರೀತಿ ಆಗಬೇಕು. ಈಗ ಸರ್ವ್ ಮಾಡಿಕೊಂಡ ನಂತರ ಮೊಳಕೆ ಬರಿಸಿದ ಹೆಸರು ಕಾಳು ಪಲ್ಯ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮೈ ಚಾನಲ್. ನಾನು ಮಾಡೋ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಚಾನಲ್. ನಮಸ್ಕಾರ.